ಮಂಗಳೂರಿನ ಬಲ್ಮಠದ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜಿನ ನೂತನ ಕಟ್ಟಡದ ಉದ್ಘಾಟನಾ ಕಾರ್ಯಕ್ರಮ ನಡೆಯಿತು. ಕಾಲೇಜು ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರು ಹಾಗೂ ಶಾಸಕರಾದ ವೇದವ್ಯಾಸ್ ಕಾಮತ್ ಅವರು ಕಾಲೇಜು ಕಟ್ಟಡವನ್ನು ರಿಬ್ಬನ್ ಕತ್ತರಿಸಿ ಉದ್ಘಾಟಿಸಿದರು. ಬಳಿಕ ಗಣ್ಯರು ದೀಪ ಬೆಳಗಿಸಿ ಉದ್ಘಾಟಿಸಿದರು. ಇದೇ ವೇಳೆ ಮಂಗಳೂರು ಮಹಾನಗರ ಪಾಲಿಕೆಯ ಮೇಯರ್ ಪ್ರೇಮಾನಂದ ಶೆಟ್ಟಿ ಅವರು ನಾಮಫಲಕ ಅನಾವರಣಗೊಳಿಸಿದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಶಾಸಕ ವೇದವ್ಯಾಸ್ ಕಾಮತ್ ಅವರು ಸರ್ಕಾರದ ವಿಶೇಷ ಅನುದಾನದಿಂದ ಮಹಿಳಾ ಕಾಲೇಜಿಗೆ ನೂತನ ಕಟ್ಟಡ ನಿರ್ಮಾಣಗೊಂಡಿದೆ. ಎಲ್ಲರ ಸಹಕಾರದಿಂದ ಉತ್ತಮ ರೀತಿಯಲ್ಲಿ ಕಟ್ಟಡ ನಿರ್ಮಾಣ ಆಗಿದೆ ಎಂದು ಹೇಳಿದರು. ಬಹಳ ಅಚ್ಚುಕಟ್ಟಾಗಿ ಒಳ್ಳೆಯ ವಿಶೇಷವಾದ ಈ ಒಂದು ನೂತನ ಕಟ್ಟಡವನ್ನು ಸಪ್ತ ಸಮಯದಲ್ಲಿ ಕೊಡುಗೆಯಾಗಿ ಕೊಟ್ಟಂಥ ಉನ್ನತ ಶಿಕ್ಷಣದ ಇಲಾಖೆಯ ಎಲ್ಲ ಅಧಿಕಾರಿಗಳಿಗೂ ಮತ್ತು ಹೌಸಿಂಗ್ ಬೋರ್ಡ್ನ ಕರ್ನಾಟಕ ಗೃಹ ಮಂಡಳಿಯ ಅಧಿಕಾರಿಗಳಿಗೂ ಮತ್ತು ಈ ಯೋಜನೆಯನ್ನು ಅನುಷ್ಠಾನ ಮಾಡ್ತಿರುವಂಥ ಗುತ್ತಿಗೆದಾರರಂಥ ಗೌರವಾನ್ವಿತ ಸುಜಯ್ ಕುಮಾರ್ ಶೆಟ್ಟಿ ಮತ್ತು ಅವರ ತಂಡದವರಿಗೂ ನಾನು ನಿಜಕ್ಕೂ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಸರ್ಕಾರ ಹೇಳಿದ ಯೋಜನೆಗಿಂತ ಸ್ವಲ್ಪ ಹೆಚ್ಚಿನ ಕಾಮಗಾರಿಗಳನ್ನೇ ಅವರು ನಮಗೆ ಮಾಡಿಕೊಟ್ಟಿದ್ದಾರೆ. ಅನಂತರ ಮೇಯರ್ ಪ್ರೇಮಾನಂದ ಶೆಟ್ಟಿ ಅವರು ಮಾತನಾಡಿ, ಬಲ್ಮಠದ ಸರ್ಕಾರಿ ಮಹಿಳಾ ಕಾಲೇಜಿಗೆ ಮೂಲಸೌಕರ್ಯವಾದ ಕಟ್ಟಡದ ಕೊರತೆ ಎದ್ದು ಕಾಣುತ್ತಿತ್ತು. ಇಂದು ಕಟ್ಟಡ ಉದ್ಘಾಟನೆಯ ಮೂಲಕ ಸಮಸ್ಯೆಗೆ ಮುಕ್ತಿ ಸಿಕ್ಕಿದೆ ಎಂದು ಹೇಳಿದರು. ಈಗಾಗಲೇ ಪ್ರಾಸ್ತಾವಿಕವಾಗಿ ಮಾತನಾಡುವಾಗ ಪ್ರಾಂಶುಪಾಲರು ಹೇಳಿದರು, ನಮಗೆ ಮೂಲಭೂತ ಸೌಕರ್ಯ ನಮ್ಮನ್ನು ಕಾಡ್ತಾ ಇತ್ತು. ಇನ್ನಿತರ ಕಟ್ಟಡಕ್ಕೆ ಅವಲಂಬಿತವಾಗಿ ನಾವು ತರಗತಿಗಳನ್ನು ಅನಿವಾರ್ಯವಾಗಿ ಮಾಡಬೇಕಿತ್ತು ಎನ್ನುವಂಥ ವಿಚಾರಗಳನ್ನು ಹೇಳಿದರು. ನಾನು ಈ ಸಂದರ್ಭದಲ್ಲಿ ಪ್ರಾಧ್ಯಾಪಕರಿರ್ಬೋದು, ಪ್ರಾಂಶುಪಾಲರಿರ್ಬೋದು, ಎಲ್ಲ ಬೋಧಕ ಸಿಬ್ಬಂದಿಗಳು ಮತ್ತು 2007ರಿಂದ ಈವರೆಗೆ ವಿದ್ಯಾರ್ಜನೆಯನ್ನು ಮಾಡಿದಂಥ ಎಲ್ಲ ವಿದ್ಯಾರ್ಥಿ ಬಂಧುಗಳನ್ನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಈ ಒಂದು ಮೂಲಸೌಕರ್ಯ ಕೊರತೆ ಇದ್ದರೂ ಕೂಡ ತಾವೆಲ್ಲರೂ ಕೂಡ ಉತ್ತಮವಾದಂಥ ಗುಣಮಟ್ಟವಾದಂತಹ ಸರಿಸುಮಾರು 15 ವರ್ಷದಿಂದ ಇಲ್ಲಿ ಒಂದು ಶಾಲಾ ಕಾಲೇಜಲ್ಲಿ ಒಂದು ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಡುವಂಥ ವ್ಯವಸ್ಥೆಯನ್ನು ಮಾಡಿದ್ದೀರಿ ಎನ್ನುವಂತಹ ಒಂದು ವಿಚಾರವನ್ನು ಹೇಳುತ್ತಾ, ಕಾಲೇಜು ಅಭಿವೃದ್ಧಿ ಸಮಿತಿಯ ಸದಸ್ಯರಾದ ತೇಜೋಮಯ ಅವರು ಮಾತನಾಡಿ, ಶಾಸಕ ವೇದವ್ಯಾಸ್ ಕಾಮತ್ ಅವರ ವಿಶೇಷ ಮುತುವರ್ಜಿಯಲ್ಲಿ ಇವತ್ತು ಭವ್ಯವಾದ ಕಾಲೇಜು ಕಟ್ಟಡ ನಿರ್ಮಾಣಗೊಂಡಿದೆ ಎಂದ ಅವರು, ಹೆಣ್ಣು ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡುವ ನಿಟ್ಟಿನಲ್ಲಿ ಕಾಲೇಜನ್ನು ಅಭಿವೃದ್ಧಿಪಡಿಸುತ್ತಾ ಹೋಗ್ತಿದ್ದೇವೆ ಎಂದು ಹೇಳಿದರು. ಒಂದೊಮ್ಮೆ ನಮ್ಮ ಹಿಂದಿನ ಶಾಸಕರು ಈ ಸಂಸ್ಥೆಯನ್ನು ಶಕ್ತಿನಗರಕ್ಕೆ ಕೊಡಬೇಕು ಅಂತೇಳಿ ಕೊಂಡೊಯ್ಯಬೇಕು, ಯಾಕಂತ ಹೇಳಿದರೆ ಸ್ಥಳ ಇಲ್ಲ ಅಂತ ಹೇಳುವ ಸಂಸ್ಥೆಯಲ್ಲಿ ಖಡಾಖಂಡಿತವಾಗಿ ನಾವು ನಿಂತು, ಇಲ್ಲ ಹೆಣ್ಮಕ್ಕಳ ಶಾಲೆ ಇಲ್ಲೇ ಇರಬೇಕು ನಗರ ಕೇಂದ್ರ ಸ್ಥಾನದಲ್ಲಿ ಅಂಥೇಳಿ ನಾವು ಮಾಡಿದಿಂದಾಗಿ ಇವತ್ತಾಯಿತು. ಅಂದು 2 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಆಗಿತ್ತು. ನಮ್ಮ ಪ್ರಿನ್ಸಿಪಾಲ್ರು ಹೇಳಿದಾಗೆ ನಮಗೆ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ, ಯಾಕಂದರೆ ಬೈಫರ್ಶೇಷನ್ ಆಗಲಿಕ್ಕೆ ನಮ್ಮ ಶಾಸಕರಿಗೆ ಟೈಮ್ ಇರಲಿಲ್ಲ ಇಲ್ಲಿ ಮೀಟಿಂಗ್ ಮಾಡಲಿಕ್ಕೆ. ನಾನು ಈಗ ಧೈರ್ಯವಾಗಿ ಹೇಳ್ತಿದ್ದೇನೆ, ಯಾವ ಪಕ್ಷಕ್ಕೆ ನಾನು ಇವತ್ತು ಸದಸ್ಯನಾಗಿಲ್ಲ, ಅದರಿಂದಾಗಿ ಹೇಳ್ತಾ ಇದ್ದೇನೆ. ಆಮೇಲೆ ನಮ್ಮ ಈ ಶಾಸಕರು ವೇದವ್ಯಾಸ್ ಕಾಮತ್ ಬಂದ ಮೇಲೆ ಎಲ್ಲ ಸಂಸ್ಥೆಗಳನ್ನು ಒಟ್ಟು ಸೇರಿಸಿ ಒಂದು ಮೀಟಿಂಗ್ ಮಾಡಿ 50 ಸೆಂಟ್ ಜಾಗವನ್ನು ಅವರಿಗೆ ಕೊಡಲಿಕ್ಕೆ ಎಲ್ಲ ಸಂಸ್ಥೆಯವರು, ಯಾಕೆಂದರೆ PUC ಅವರು ಅಬ್ಜೆಕ್ಷನ್ ಹಾಕಿದರು, ಡಿಗ್ರಿಯವರು ಇದರಲ್ಲಿ ನಮ್ಮ ಹೈಸ್ಕೂಲ್ನವರು ಅಬ್ಜೆಕ್ಷನ್ ಹಾಕಿದರು, ಆಮೇಲೆ ಇದರಲ್ಲಿ ಹಾಕಿದರು. ಆದರೆ ಅವರು ಎಲ್ಲರನ್ನೂ ಸಮಾಧಾನ ಮಾಡಿ 50 ಸೆಂಟ್ ಜಾಗವನ್ನು ಕಾಲೇಜಿನ ಹೆಸರಿಗೆ ಟ್ರಾನ್ಸ್ಫರ್ ಮಾಡಿದ್ರಿಂದಾಗಿ ಇವತ್ತು ಇಷ್ಟು ದೊಡ್ಡ ಭವ್ಯವಾದ ಒಂದು ಕಟ್ಟಡ ಆಯಿತು. ಈ ಸಂದರ್ಭದಲ್ಲಿ ಮಂಗಳೂರು ಮಹಾನಗರ ಪಾಲಿಕೆಯ ಕಾರ್ಪೊರೇಟರ್ ಎಸ್ಸಿ ವಿನಯರಾಜ್, ಕಾಲೇಜು ಶಿಕ್ಷಣ ಇಲಾಖೆಯ ನಿರ್ದೇಶಕರಾದ ಡಾ ಅಪ್ಪಾಜಿ ಗೌಡ ಎಸ್ಪಿ, ಕಾಲೇಜು ಶಿಕ್ಷಣ ಇಲಾಖೆಯ ಪ್ರಾದೇಶಿಕ ಕಚೇರಿ ಜಂಟಿ ನಿರ್ದೇಶಕರಾದ ಡಾ ಜೆನಿಫರ್ ಲೋಲಿಟಾಸಿ, ಸಹಾಯಕ ಕಾರ್ಯಪಾಲಕ ಅಭಿಯಂತರಾದ ಎ ವಿಜಯಕುಮಾರ್ ಭಂಡಾರಿ, ಕಾಲೇಜಿನ ಪ್ರಾಂಶುಪಾಲರಾದ ಡಾ ಜಗದೀಶ್ ಪಳ, ಕಾರ್ಕಳ ಇನ್ಫ್ರಾ ಪ್ರಾಜೆಕ್ಟ್ ಪ್ರೈವೇಟ್ ಲಿಮಿಟೆಡ್ನ ಆಡಳಿತ ನಿರ್ದೇಶಕರಾದ ಸುಜಯ್ ಕುಮಾರ್ ಶೆಟ್ಟಿ ಸೇರಿದಂತೆ ಕಾಲೇಜು ಅಭಿವೃದ್ಧಿ ಸಮಿತಿ, ಶಿಕ್ಷಕ ರಕ್ಷಕ ಸಂಘ, ಹಿರಿಯ ವಿದ್ಯಾರ್ಥಿ ಸಂಘ, ಬೋಧಕರು, ಬೋಧಕೇತರರು ಹಾಗೂ ವಿದ್ಯಾರ್ಥಿ ವೃಂದದವರು ಉಪಸ್ಥಿತರಿದ್ದರು. ಶರಸಾಲಿಯನ್, ವಿ4 ನ್ಯೂಸ್, ಮಂಗಳೂರು.